ಮೈ ಚಾನೆಲ್ ಕಾರ್ತಿಸ್ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಹೋಪ್ ಆಲ್ ಆಫ್ ಯು ಫೈನ್. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಮೊದಲೇ ಹೇಳ್ಬಿಡ್ತೀನಿ, ಇಫ್ ಯು ಆರ್ ಅ ನ್ಯೂ ಕಮರ್, ದಿಸ್ ಇಸ್ ಕಾರ್ತಿ ಫ್ರಮ್ ಮ್ಯಾಂಗ್ಳೂರ್. ನಾನು ಮಾಡ್ತೀನಿ ಕನ್ನಡ ವ್ಲಾಗ್ಸ್ ಆಯ್ತಾ. ಆ್ಯಂಡ್ ಕನ್ನಡ ಜೊತೆಗೆ ಒಂದು ಸ್ವಲ್ಪ ತುಳು ಕೂಡ ಕೇಳಿಸಿದೆ, ಯಾಕಂದರೆ ತುಳು ಇಸ್ ಮೈ ಮದರ್ ಟಂಗ್. ಸೊ ಇವತ್ತು ಸಂಡೇ ಮಾರ್ನಿಂಗ್ 9:30 ಆಗಿದೆ. ತುಂಬ ಕೆಲಸ ಇದೆ ಆ್ಯಂಡ್ ಫಾಸ್ಟಾಗಿ ಕೂಡ ಕೆಲಸಗಳನ್ನ ಮಾಡಬೇಕು. ಯಾಕಂದರೆ ಇವತ್ತು ಇನ್ನೊಬ್ಬರು ಅಂಕಲ್ ಮನೆಯಲ್ಲಿ ಗಣಹೋಮ ಇದೆ, ಸತ್ಯನಾರಾಯಣ ಪೂಜೆ ಇದೆ. ಗಣಹೋಮಕ್ಕೆ ಹೋಗೋದಕ್ಕೆ ಆಗಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಕೆಲಸ ಲೇಟ್ ಆಯಿತು. ಇವಾಗ ಬೇಗ ಬೇಗ ಫಾಸ್ಟಾಗಿ ಮಾಡಿ ಬೇಗ ಬೇಗ ಸ್ನಾನ ಎಲ್ಲ ಮಾಡಿ ಸತ್ಯನಾರಾಯಣ ಪೂಜೆಗೆ ಇವಾಗ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ನೀವು ಶೇರ್ ಮಾಡಬೇಕು. ಡೆಫಿನೆಟ್ಲಿ ಎಲ್ರಿಗೂ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ನನ್ನ ವಿಡಿಯೋನ ಶೇರ್ ಮಾಡಬೇಕು. ಆ್ಯಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಯಾಕೆ ಇನ್ನೂ ಕಾಯ್ತಾ ಇದ್ದೀರಾ? ಅಲ್ಲಿ ಕೆಳಗಡೆ ರೆಡ್ ಕಲರಲ್ಲಿ ಬ್ಯೂಟಿಫುಲ್ ಆಗಿ ಸಬ್ಸ್ಕ್ರೈಬ್ ಅಂತ ಬರೆದಿದೆ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲಿ ಸಿಗುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಈಗ ಬೆಳಿಗ್ಗೆ ಇನ್ನೂ ಏನು ಕೆಲಸ ಆಗಿಲ್ಲ ಅಂತ ಹೇಳಿದೆ, ಕೆಲಸ ಮಾಡಬೇಕು. ಕಾಟ್ ಎಲ್ಲ ಸಿಕ್ಕಾಪಟ್ಟೆ ಮೆಸ್ಸಿ ಇದೆ. ಇದೊಂದು ರೂಮ್ ಬಾಕಿ ಇದೆ ಅಷ್ಟೇ, ಬೇರೆದೆಲ್ಲ ಆಗ್ಬಿಟ್ಟು. ಆ್ಯಂಡ್ ಇದೊಂದು ರೂಮ್ನ ಬೇಗ ಬೇಗ ಸೆಟ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟು ಬೇಗ ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆಗೆ ಹೋಗಬೇಕು. ತನಿಷ್ಗೆ ಒಂದು ಕೆಲಸ ಕೊಟ್ಟಿದ್ದೀನಿ, ಸಿಟ್ಔಟ್ಗೆ ನೀರೆಲ್ಲ ಹಾಕಿಬಿಟ್ಟು ನೀಟಾಗಿ, ಅದು ವೈಪರ್ ಇದೆಯಲ್ಲ ನೀರನ್ನ ಎಳೆಯೋದು, ಆ ವೈಪರಲ್ಲಿ ನೀರೆಲ್ಲ ಎಳಿ ಅಂತ ಹೇಳಿದ್ದೀನಿ. ಸೊ ಅವನು ಆ ಕೆಲಸ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾನು ಇಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವಾಗ ಕ್ಲೀನ್ ಮಾಡ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಪೂಜೆದು ತುಂಬ ಕೆಲವೊಂದು ಗ್ಲಿಮ್ಸಸ್ ಹಾಕ್ತೀನಿ, ಯಾಕಂದರೆ ಪೂಜೆ ಸೇಮ್ ಇದೆ. ಆ್ಯಂಡ್ ಲಾಸ್ಟ್ ಒಂದು ವ್ಲಾಗ್ನಲ್ಲಿ ನಾನು ಸತ್ಯನಾರಾಯಣ ಪೂಜೆ ಇನ್ನೊಬ್ಬರು ಅಂಕಲಲ್ಲಿ ಇದ್ದಿದ್ದು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಅದೇ ಥರದ ವಿಡಿಯೋ ಇರುತ್ತೆ. ಸೊ ಐ ವಾಂಟ್ ಟು ಶೋ ಇಟ್ ಮೋರ್. ಆದರೆ 1 ಅಥವಾ 2 ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಇವತ್ತು ಸಂಡೇ ಹೇಗೆ ಹೋಗುತ್ತೆ ನನ್ನ ದಿನ ನನಗೆ ಗೊತ್ತಿಲ್ಲ. ಸಂಜೆ ಹೋದರೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಫೈನಲಿ ರೆಡಿ ಆಗಿದ್ದಾಯಿತು. ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ಇವಾಗ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ಹಾಕ್ತೀನಿ ಬ್ಲ್ಯಾಕ್ ಕಲರ್ ಸಲ್ವರ್ ಪ್ಯಾಂಟ್. ಇದ್ರದ್ದು ಬ್ಲೂ ಕಲರ್ ಆ್ಯಕ್ಚುಲಿ ಅದು ಹಾಕಿಲ್ಲ. ಅದು ಯಾಕಂದರೆ ಚೂಡಿ ಪ್ಯಾಂಟ್ ಹೊಲಿಸಿರೋದು, ಅದು ಕಾಲು ಅಡಿಗೆಲ್ಲ ಸಿಗ್ತಾ ಇರುತ್ತೆ, ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಪ್ಯಾಂಟ್ನ ನಾನು ಒಂದ್ಸಲಿ ಹಾಕಿದ್ದೀನಿ ಅಷ್ಟೇ, ಅದಾದ್ಮೇಲೆ ಹಾಕಿಲ್ಲ. ನಾನು ಇವಾಗ ರೆಡ್ ಕಲರ್ ಲೆಗ್ಗಿನ್ ಹಾಕೊಂಡು ರೆಡಿ ಆಗಿದ್ದೀನಿ. ಇವಾಗ ನಾವು ಹೋಗ್ತೀವಿ. ತನೀಶ್ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ನಾವು ಇವಾಗ ಹೋಗ್ತೀವಿ. ಅಲ್ಲಿ ನೋಡೋಣ ಏನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಂತ. 1-2 ಕ್ಲಿಪ್ಪಿಂಗ್ಸ್ನ ಹಾಕ್ತೀವಿ. ಓಕೆನಾ? ಇವಾಗ ನಾವು ಹೋಗ್ತೀವಿ. ನುಪ್ಪು ಸಾರ ಅಣ್ಣ ಬಂತದೆ ಮಾರೆ, ನುಪ್ಪು ಹೆಜ್ಜೆ ಮಾರೆ ಉಡೊಂದು ನುಪ್ಪು ಗಿತ್ತಿನ ಬೆಲೆ ಅಂಚ ಅದು ಪುನಗ ನಮ್ಮ ಪಿಲೇಡ್ ಮಾದ ಬೇಳೆ ಮರ್ಪುನ ಇಂಚಗೆ ನನ್ನ ಕದಿಪು ಎಂಕಲ ಗಂಜಿದ ಕರ ಉಡೊಂದು ಯಾನ್ ಗಂಜಿ ವೈಪಾದ ತಿರಿತ ಮೂರು ಕದಿ ಮಾಡ್ತಂದು ನಮ್ಮ ಅಂಚ ಅದು ಪುನಗ ಆ ಸನ್ನಿಧಾನದ ಇಡೆ ಬರ್ತೀನಿ. ನಾನು ಕೂಡ ಅಡೆ ಕೂಡ ಅಂಚ ಅದು ಪುನಗ ಅಂಜನ ಆಂಡ ಅವು ಪಡೆದು ನಮ್ಮನೇಲಿ ಇದ್ದಾರೆ. ಅಂಚ ಅದು ಪುನಗ ಭಕ್ತಿ ಶ್ರದ್ಧೆ ಮಾಡ್ತೀರ ಆರಾಧನೆ ಪರಮಾತ್ಮ ಸಂತೋಷದ ಅವರ ಸ್ವೀಕಾರ ಮಾಡ್ಕೊಂಡು ನಾನು ಒಂದು ಅರ್ಧ ಗಂಟೆ ಭಟ್ರು ಅಧ್ಯಾಯ ಪಾರಾಯಣ ಮಾಡ್ತದ್ದು ಆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅರ್ಚನೆ ಮಲ್ಪಾವೆ ಅವೆಲ್ಲ ದೇವರ ಸಂತೋಷದ ಅವರ ಸ್ವೀಕಾರ ಮಾಡ್ತಂದು ಎಲಾಂಜಿ ಆಪುನಂಚಿನ ಡಿಸೆಂಬರ್ ಆಪುನ ಮಗ್ಗದ ಬೇರೆ ದೇವರ ನಿರ್ವಿಘ್ನವಾದ ಕೊರಡು ನಡಪುಡಾದು ಕೊರಡು ಈರ್ನ ಇಲ್ಲು ಬೆಳಗಾದ ಕೊರಡು ಈರ್ನ ಮಗಲ್ನ ಸಂಸಾರಗುಲ ಅಂಚನೆ ಮಾತ ಜೋಕುಲ ಸಂಸಾರಗುಲ ದೇವರಿ ಆಯುಷ್ಯನ ಆರೋಗ್ಯನ ಅನುಗ್ರಹ ಮಲ್ಪಾದ ಕೊರಡು ಅಂಚನೆ ಮೇಲ್ಕಾಲಗು ವಿಶೇಷವಾದ ಆ ಮರ್ಮಲ್ನ ಮುಖಾಂತರವಾದ ಒಂಜಿ ಕುಡಂಜಿ ಪುಲ್ಲಿನ ತೂಪು ಅಂಚನ ಸೌಭಾಗ್ಯನ ದೇವರು ಒದಗಾದ ಕೊರಡು ಕೆಲವು ಮಾತ್ರ ಇಲ್ಲನ್ನು ಸೇರಿಸಾದರು ಇಲ್ಲನ್ನು ಸೇರಿಸ ಕೊಡೊಂದು ಅಂಡ ವೈರಾಗ್ಯ ಬರುಡಿಗೆ ಅಂಚಾದ ಪುನಗ ವೈರಾಗ್ಯ ಇರಿವರ್ ಪುಣ ಎಲ್ಲವರ್ ಪುಣೊಂದು ನಮ್ಮ ಕಾಲಿ ಪನ್ಪುನ ಮಾತ್ರ ಇಜ್ಜಿನ ಸಾಧ್ಯನೇ ಇಜ್ಜಿ ಯಾನು ಇಲ್ಲೆಡ್ದು ಒಕ್ಕ ವೈರಾಗ್ಯನ ಆಚರಣೆ ಮಾಡ್ಕೊ ಎನ್ನವ ಪನ್ಪ ಇಲ್ಲೆಡ್ದು ಒಕ್ಕ ದಾರವ ಅಂಚ ಆಬುಜವು ಅಂಚಾದ ಪುನಗ ಈದು ಪ್ರಾಯಾಂಡಲ ಒಂಜಿ ಕುಡಂಜಿ ನಾಲ್ ಪುಳ್ಳಿನ ತೂಪುನ ಒಂಜಿ ಆಸೆ ಇರಗಿಜ್ಜ ಆ ಪುಳ್ಳಿ ತೂಯ್ಬೊಕ್ಕ ನನ್ನ ನಾಮಕರಣ ಅದು ಒಕ್ಕ ವೈರಾಗ್ಯ ಬರಡು ನಿಲ್ವ ನಮ್ಮ ನಾಮಕರಣ ಆದಾಗ ಅಂದು ಮುಂದೆ ಸುರುತ ಪುಳ್ಳಿ ಮದ್ಮೆದ ಪ್ರಾಯೋಗ ಬರ್ಕೊಂಡು ನನ್ನ ಆಲೆ ಒಂಜಿ ಮದ್ಮೆ ಅದು ಆಲ್ನ ಬಾಲೆ ಒಂಜಿ ತೂದು ನಮ್ಮ ಬೊಕ್ಕ ವೈರಾಗ್ಯ ಮಲ್ಪುಗ ಇನಿ ಎಲ್ಲ ಬಂಡದ ವೈರಾಗ್ಯ ಬರೆಯದ ಸಾಧ್ಯ ನಮಗೆ ಅಂಚ ಅದು ಪುನಗ ವೈರಾಗ್ಯ ಬರುಡೊಂದು ಶಾಸ್ತ್ರವನ್ನು ಅಂಚಿನ ವೈರಾಗ್ಯ ಜ್ಞಾನಭಕ್ತಿ
ಅದೇ ಪೂಜೆ ಬಾವಿಯ ನನ್ನ ಮಲ್ಲ ಮಗನ ಬರ್ತೀನಿ ಭವ್ಯ ನನ್ನ ಟ್ರೀಟ್ ಇಜ್ಜಾ ಸ್ವೀಟ್ ಇತ್ತ ಉಂಟು ಹೋಳಿಗೆ ಲಾಡು ಒಂದು ಟ್ರೀಟ್ ಓಕೆ, ಇವಾಗ ಅಲ್ಲಿ ಮುಂದೆಗಡೆ ಒಬ್ರು ವೈಟ್ ಶರ್ಟ್ ಹಾಕೊಂಡು ಹೋಗ್ತಿದ್ರಲ್ಲ ಅವರು ನನ್ನ ಹಸ್ಬೆಂಡ್, ಆ್ಯಂಡ್ ಹಿಂದ್ಗಡೆ ಹೋಗ್ತಾ ಇದ್ದಾರಲ್ಲ ಬ್ರೌನ್ ಶರ್ಟ್ ಹಾಕೊಂಡು ಅವರು ನಾವು ಕಾರ್ನ ಪಾರ್ಕಿಂಗ್ ಮಾಡಬೇಕಾದ್ರೆ ನನಗೆ ಊಟ ಬೇಕು, ಹಶ್ವಾಗ್ತಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು ಕಾರಲ್ಲಿ ಏನೂ ಇಲ್ಲ ತಿನ್ನೋದಕ್ಕೆ, ಅಲ್ಲಿ ಹೋಟೆಲ್ ಇದೆ ಬಾ ನಾನು ಕರ್ಕೊಂಡು ಹೋಗಿ ಊಟ ಕೊಡಿಸ್ತೀನಿ ಅಂತ ಹೇಳಿ ಹೋಟೆಲ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಾನು ಯಾಕೆ ಕ್ಲಿಪ್ಪಿಂಗ್ ಹಾಕ್ತೆ ಗೊತ್ತಾ, ನಿಮಗೆ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಆಯಿತಾ. ಆ್ಯಂಡ್ ಇವಾಗ ನಾವೆಲ್ಲರೂ ಹೊರಗಡೆ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ, ಮದುವೆ ಅಂತ ಹೇಳಿದ್ದೀನಲ್ಲ, ಸೊ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಇವತ್ತು ಶಾಪಿಂಗ್ ಮಾಡೋದಕ್ಕೆ ಅಂತ ಹೊರಗಡೆ ಬಂದಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿ ಏನಾದರೂ ತಿನ್ಕೊಂಡು ಆಮೇಲೆ ಮನೆಗೆ ವಾಪಸ್ ಹೋಗೋದು. ಓಕೆ, ಮನೆಗೆ ವಾಪಸ್ ಬಂದು ಇವತ್ತು ಕೂಡ ಹಂಪನಕಟ್ಟೆಗೆ ಹೋಗಿದ್ವಿ. ಒಂದು ಸ್ವಲ್ಪ ಬಾಕಿ ಉಳಿದಿರೋ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಸೊ ಆಲ್ಮೋಸ್ಟ್ ಆಗಿದೆ, ಇನ್ನು ಒಂದೆರಡು ಶಾಪಿಂಗ್ ಬಾಕಿ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಶಾಪಿಂಗ್ ಏನು ಮಾಡಿದ್ರಿ ತೋರಿಸಿ ಅಂತಂದರೆ ಅಲ್ಲಿ ಅಂತೂ ವೀಡಿಯೋ ತೆಗಿಲಿಲ್ಲ ನಾನು, ಯಾಕಂದರೆ ಅಲ್ಲಿ ಶಾಪಿಂಗ್ ಮಾಡ್ತಾ ಮಾಡ್ತಾ ಅದರಲ್ಲೇ ಬ್ಯುಸಿ ಆಗಿರ್ತೀವಿ ನಾವು. ಬೆಕ್ಕು ಇದೆ ಆ್ಯಕ್ಚುಲಿ, ಅಲ್ಲೇ ಬ್ಯುಸಿ ಆಗಿರ್ತೀವಿ ನಾವು, ಸೆಲೆಕ್ಟ್ ಮಾಡೋದ್ರಲ್ಲಿ, ಡಿಸ್ಕಷನ್ ಮಾಡೋದ್ರಲ್ಲಿ ಅದರಲ್ಲೇ ಇರ್ತೀವಿ. ಆ್ಯಂಡ್ ಇನ್ನೊಂದು ಏನಂತಂದರೆ ನಾವು ಇವಾಗಲೆಲ್ಲ ಶಾಪಿಂಗ್ ಮಾಡಿರೋ ತೋರಿಸ್ಬಿಟ್ರೆ ಏನೂ ಸರ್ಪ್ರೈಸ್ ಇರೋದಿಲ್ಲ, ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ, ಹಾಗಾಗಿ ತೋರಿಸೋದಿಲ್ಲ ಆಯಿತಾ. ನಾನು ಫಂಕ್ಷನ್ಗೆ ಹೊರಟಾಗ ಎಲ್ಲ ತೋರಿಸ್ತೀನಿ ನಿಮಗೆ, ನಾನು ಏನೇನು ಡ್ರೆಸ್ ಹಾಕಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ ಆಯಿತಾ. ವೆಯ್ಟ್ ಮಾಡ್ತಾ ಇರಿ, ಇನ್ನೊಂದು ಸ್ವಲ್ಪ ದಿನ ಕಾಯಬೇಕು, ಮದುವೆಗೆ ಹಾಕ್ತೀನಿ. ಆ್ಯಂಡ್ ಅಷ್ಟೇ. ಆಮೇಲೆ ಬರೀ ಹಂಪನಕಟ್ಟೆಯಲ್ಲಿ ಇಳಿದಾಗ ಅದನ್ನು ಮಾತ್ರ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿದೆ. ಯಾಕೆ ಅಂತಂದರೆ ಒಂದು ವಿಷಯ ಹೇಳೋದಕ್ಕಿತ್ತು. ನಾವು ಇವಾಗ ಕೆಲವರೆಲ್ಲ ನಾವು ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಕೊಡ್ತಾರೆ ಅಥವಾ ಊಟ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಕೆಲವರೆಲ್ಲ ಅವ್ರು ದುಡ್ಡು ತೊಗೊಂಡು ಕುಡಿತಾರೆ. ಸೊ ಹಾಗಾಗಿ ಅಂಥವ್ರಿಗೆ ದುಡ್ಡು ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ. ನನ್ನ ಹಸ್ಬೆಂಡ್ಗೂ ಅಷ್ಟೇ, ನನಗೂ ಅಷ್ಟೇ. ಯಾರಾದರೂ ಊಟ ಕೇಳಿದ್ರೆ ಮಾತ್ರ ಕೊಡಬೇಕು ನಾವು ಊಟ. ನನ್ನ ಹಸ್ಬೆಂಡ್ ಯಾರಾದರೂ ಊಟ ಕೇಳಿಬಿಟ್ರೆ ಮಾತ್ರ ಕಷ್ಟಪಟ್ಟು ಹೇಗಾದರೂ ಹುಟ್ಬಿಟ್ಟಾದರೂ ಕೊಡ್ತಾರೆ. ಲಾಕ್ಡೌನ್ ಟೈಮ್ನಲ್ಲಿ ಕೂಡ ಮನೆ ಹತ್ರ ಕೆಲವರು 3-4 ಜನ ಬಂದಿದ್ರು, ಅವಾಗ ಊಟನ ಕಟ್ಬಿಟ್ಟು ಕೊಟ್ಟಿದ್ರು. ಸೊ ಅವ್ರಿಗೆ ಊಟ ಕೇಳಿದ ತಕ್ಷಣ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಅವ್ರು ಊಟ ಕೇಳಿದ್ರು, ಹಾಗಾಗಿ ಕರ್ಕೊಂಡು ಹೋಗಿ ಊಟ ಕೊಡಿಸಿದ್ರು. ಆ್ಯಂಡ್ ಹೋಟೆಲಲ್ಲಿ ಕೂಡ ಕೇಳಿದ್ರು, ಈ ಥರ ಊಟ ಕೇಳಿದ್ರೆ ಕೊಡಿಸ್ಬೋದು, ಬಟ್ ಕೆಲವರೆಲ್ಲ ಕುಡಿಯೋದಕ್ಕೆ ಅಂತ ಹಣ ಕೇಳ್ತಾರೆ, ಅವ್ರಿಗೆಲ್ಲ ಕೊಡಬಾರ್ದು ಹಣ ಅಂತ. ಅವಾಗ ನನ್ನ ಹಸ್ಬೆಂಡ್ ಹೌದೌದು ನಾನು ಕೊಡೋದಿಲ್ಲ ಅಂಥವ್ರಿಗೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೇಳೋದಕ್ಕೋಸ್ಕರ ಅಂತಲೇ ಕ್ಯಾಪ್ಚರ್ ಮಾಡಿದೆ. ಹೆಲ್ಪ್ ಮಾಡಬೇಕು, ಬಟ್ ನಮ್ಮ ಹೆಲ್ಪ್ ನಿಜವಾಗ್ಲೂ ಅವ್ರಿಗೆ ಯೂಸ್ ಆಗ್ತಿದೆಯಾ, ಒಳ್ಳೆ ರೀತಿನಲ್ಲಿ ಯೂಸ್ ಆಗ್ತಿದೆಯಾ ಅಂತ ನೋಡಿ ನಾವು ಹೆಲ್ಪ್ ಮಾಡಬೇಕು ಆಯಿತಾ. ಆಮೇಲೆ ಇವಾಗ ಆ್ಯಕ್ಚುಲಿ ಊಟಕ್ಕೆ ಹೋಗಬೇಕು, ಅಂಕಲ್ ಮನೆಯಲ್ಲಿ ಕರೆದಿದ್ದಾರೆ ಮತ್ತೆ ರಾತ್ರಿ ಊಟಕ್ಕೆ, ಬಟ್ ಹೋಗ್ತಾ ಇಲ್ಲ. ಯಾಕಂದರೆ ಬರ್ತಾ ಹೊರಗಡೆ ಹೋದಾಗ ಹಂಗೆ ಖಾಲಿ ಹೊಟ್ಟೆದಲ್ಲಿ ಬರೋಕ್ಕಾಗುತ್ತೆ ಹೇಳಿ, ಏನಾದರೂ ತಿನ್ಕೊಂಡು ಬಂದೇ ಬರ್ತೀವಿ. ಸೊ ಹಾಗಾಗಿ ಪಾನಿಪುರಿ ತಿನ್ಕೊಂಡು ಬಂದ್ವಿ ನಾವು ಬರ್ತಾ. ಒಂದು ಸ್ಪೆಷಲ್ ಆಗಿರೋ ಪಾನಿಪುರಿ ನಾನು ಫಸ್ಟ್ ಟೈಮ್ ತಿಂದಿರೋ, ನೆನೆ ಕೂಡ ತಿಂದ್ವಿ, ಇಷ್ಟಾಗಿ ಮತ್ತೆ ಹೋಗಿದ್ವಿ ಇವತ್ತು. 5 ವೆರೈಟೀಸ್ ಆಫ್ ಪಾನಿ ಇದೆ ಅವ್ರ ಹತ್ರ. ಟೊಮೆಟೊ, ಜಲ್ಜೀರಾ ಅಂತೆ, ಒಂದು ಸ್ವೀಟ್ ಆಗಿರೋ ಪಾನಿ, ಇನ್ನೊಂದೆರಡು ಬೇರೆ ಬೇರೆ ಥರದ ಪಾನಿ, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಹಾಗಾಗಿ 2 ಪ್ಲೇಟ್ ತಿಂದ್ವಿ. 2 ಪ್ಲೇಟ್ ಸಫಿಷಿಯೆಂಟ್ ಆಯಿತಾ. ಹೊಟ್ಟೆ ತುಂಬ ಹೋಗಿದೆ, ಹಾಗಾಗಿ ಊಟಕ್ಕೆ ಹೋಗ್ತಾ ಇಲ್ಲ. ಈಗ ನನ್ನ ಮಗ ಹೋಗಿದ್ದಾನೆ, ಅವನು ಊಟ ಅಂತ ಹೇಳ್ಬಿಟ್ಟು ಅವನು ಪಾನಿಪುರಿ ತಿಂದಿದ್ದಾನೆ, ಬಟ್ ಊಟ ಅಂತ ಹೇಳಿ ಹೋಗಿದ್ದಾನೆ, ಅದು ಸುಮ್ಮನೆ ಅವನು ಅಲ್ಲಿ ಹೋಗಿ ಆಟಾಡ್ತಿರ್ತಾನೆ. ಸೊ ಅವನು ಏನು ಮಾಡ್ತಿದ್ದಾನೆ ಅಂತ ನೋಡ್ಬೇಕು. ಇವಾಗ ಹೋಗ್ತೀನಿ ನಾನು, ಆ್ಯಂಡ್ ನಾಳೆ ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಕಾಲು ಕೆಳಗಡೆ ಬೆಕ್ಕು ಇದೆ ಆಯಿತಾ, ಅದು ಸುಮ್ಮನೆ ನನ್ನ ಕಾಲ ಹತ್ರ ನಾನು ತೋರಿಸಿದ್ದೀನಲ್ಲ ಏನು ಮಾಡ್ತಾ ಇರುತ್ತೆ ಅಂತ, ಅದನ್ನು ಮಾಡ್ತಾ ಇದ್ದೆ. ಸುಮ್ಮನೆ ಅದ್ರ ಮೂತಿನೆಲ್ಲ ಕಾಲು ಗುರಿಸ್ತಾ ಇದೆ, ನಾನು ಕಚ್ಕುಳಿ ಆಗ್ತಿದ್ದೆ ಆ್ಯಕ್ಚುಲಿ. ಓಕೆ, ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪೋಯೆ ಪುಷಿ ಒಂದು ಒಂಚಿನ ಡ್ರಾಮಾ, ಇನ್ನ ಬಿಗ್ ಡ್ರಾಮಾ, ವೆರಿ ಬಿಗ್ ಡ್ರಾಮಾ ತುಕ ಮೋನೆ. ಓ ವಾಟರ್ ಡ್ರಾಮಾ, ಸಿ ಯೋರ್ ಫೇಸ್ ಖುಷಿ. ಕೈ ಕಲ ಕಚಕುಳಿ ಆಪುಡು ಚಿಕ್ 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 పోయి భలే పిదాయి పోయి ನಮ್ಮ పిదాయి పోదు ఎడ్డే ఫుడ్ తిందిద్దు ఒక బొక్క ఇడి దిన చెప్పున్నాను వెళ్ళ తినుకున్నాలో పోయా ಶೋ ಫೇಸ್. ಗುಡ್ ಗರ್ಲ್ ಆಯ್ತು, ಸಾರಿ ಗುಡ್ ಬಾಯ್. ಅಲ್ಲ ಖುಷಿನ ಅಲ್ಪ ಕಟ್ಟುಪಾಡ್ದು ನಾವು ಬೌ ಪನೊಂದುಂಡು ಇರು ಮೌ ಪನೊಂದುಲ್ಲಾರು పోయి ಕಮ್ ಲೆಟ್ಸ್ ಗೋ ಗೆಟ್ ಎನ್ನ ಟ್ರೈಪಾಡ್ ಪೂರ ತಿರ್ತು ಪಾಡ್ದಾರು ಇರು ಮಸ್ತ್ ಬ್ಯಾಡ್ ಆಗ್ತಾರೆ. ಟ್ರೈಪಾಡ್ ಪೂರ ತಿರ್ತು ಪಾಡ್ದಾರು. ವಾಟ್ ಇಸ್ ದಿಸ್? ಓ ಮೈ ಗಾಡ್, ಮೈ ಟ್ರೈಪಾಡ್. ಕಮ್ ಲೆಟ್ಸ್ ಗೋ, ಕಮ್ ಬಾ
అబ్బా బంజి పూర సౌండ్ అవునుండి ఏపలా బడాపు నీరేగు గడి గడి బడాపు కమ్ లెట్స్ గో షాపింగ్ కవర్స్ Monday and time is 9:30 ನೆನೆ ಸಂಡೇ ಆಗಿ ಅಫ್ಕೋರ್ಸ್ ಇವತ್ತು ಮಂಡೇನೇ ಅಲ್ವಾ ಆ್ಯಂಡ್ ನೀವೆಲ್ಲರೂ ತನಿಷ್ಗೆ ನಾನು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿಸ್ತಿದ್ದಂಥ ಸಣ್ಣ ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬಂದ್ರಿ. ಇವಾಗ ನಂದು ಕಿಚನ್ದೆಲ್ಲ ಕೆಲಸ ಆಗಿದೆ ಆಯ್ತಾ, ಫಟಾಫಟ್ ಎಲ್ಲ ಫಿನಿಶ್ ಆಗಿಬಿಟ್ಟಿದೆ. ಇವಾಗ ನಾನು ಹೊರಗಡೆ ಹೋಗಿ ಎಲ್ಲ ಸೆಟ್ ಮಾಡಬೇಕು. ಆಮೇಲೆ ಗೊತ್ತಲ್ಲ ನಿಮಗೆ ನಾನು ಏನು ಮಾಡ್ತೀನಿ ಅಂತ, ಅದನ್ನೆಲ್ಲ ಮಾಡಬೇಕು, ಬಾಕಿ ಉಳಿದಿರೋ ಕೆಲಸ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ವೆಯ್ಟ್ ಒಂದು ನಿಮಿಷ ಇರಿ, ಫುಲ್ ನೋಡ್ಬಿಡ್ರಿ. ಯಾಕೆ ಅದನ್ನ ಇನ್ನೇನು ಬ್ಲಾಗ್ ಮುಗಿದ್ದು ಬರೀ ಲೈಕ್ ಹೇಳ್ತಾರೆ, ಶೇರ್ ಹೇಳ್ತಾರೆ, ಸಬ್ಸ್ಕ್ರೈಬ್ ಹೇಳ್ತಾರೆ ಅಂತ ಹೋಗ್ಬೇಕು. ಇರಿ ಒಂದು ನಿಮಿಷ, ನಾನು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಬೇರೆ ವಿಡಿಯೋಸ್ ಎಲ್ಲ ಇದೆ ಅದನ್ನೆಲ್ಲ ನೋಡ್ಬೋದು ನೀವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಅವಾಗಲೇ ನನ್ನ ವಿಡಿಯೋ ಎಲ್ರಿಗೂ ರೀಚ್ ಆಗೋದಕ್ಕೆ ಸಾಧ್ಯ. ನೀವು ಬರೀ ವಿಡಿಯೋನ ನೋಡ್ಬಿಟ್ಟು ಅಲ್ಲಿಗೆ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ರೆಕಮೆಂಡ್ ಮಾಡಿ ಇವರ ವಿಡಿಯೋಸ್ನ ನೋಡಿ ಅಂತ, ಓಕೆನಾ? ಆ್ಯಂಡ್ ಇನ್ನು ನೀವೇನಾದರೂ ಹೊಸಬ್ರಾಗಿದ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ಮುಖವಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಸಿಗುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ಪ್ರೀತಿಯಿಂದ ನನಗೋಸ್ಕರ ಕಾಯ್ತಾ ಇರ್ತೀರಲ್ಲ, ಕಾಯ್ತಾ ಇರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಬಾಯ್.